ಬ್ಯಾಂಕು ಫಿಲಮ್ಸ್ ಮೂಡಬಿದಿರೆ ಇದರ ಲಾಂಛನದಲ್ಲಿ ಕನ್ನಡದಲ್ಲೇ ನಿರ್ಮಾಣಗೊಂಡ ಕಿರುಚಿತ್ರ ಬದಲಾಗದವರು ಮಂಗಳೂರಿನ ನಂತೂರಿನಲ್ಲಿರುವ ಸಂದೇಶ್ ಪ್ರತಿಷ್ಠಾನ ಸಭಾಭವನದಲ್ಲಿ ಉದ್ಘಾಟನೆಗೊಂಡಿತು. ಮುಂಬೈ ಬಿಲ್ಲವರ ಅಸೋಸಿಯೇಷನ್ ಅಧ್ಯಕ್ಷರಾದ ಹರೀಶ್ ಜಿ ಅಮೀನ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ಸಂದರ್ಭ ಖ್ಯಾತ ಕಾದಂಬರಿಕಾರ ವಿವೇಕಾನಂದ ಕಾಮತ್, ರಚನಿ, ಅಶೋಕ್ ಜೀರಿಗ್ಯಾಳ ಉಪಸ್ಥಿತರಿದ್ದರು. ತೋನ್ಸೆ ಪುಷ್ಕಲ್ ಕುಮಾರ್ ಅವರ ಸಂಗೀತ, ಸಾಯಿ ಮಲ್ಲಿಕಾ ಅವರ ಹಿನ್ನೆಲೆ ಗಾಯನ, ಕಟ್ಟತಿಲ ಗೋಪಾಲಕೃಷ್ಣ ಭಟ್ರವರ ಸಾಹಿತ್ಯದಲ್ಲಿ ಮೂಡಿಬಂದ ಚಿತ್ರವಾಗಿದೆ. ಡಾಕ್ಟರ್ ಸತೀಶ್ ಅನ್ಪಂಗೀರ ಮುಖ್ಯ ಪಾತ್ರದಲ್ಲಿ, ಜೊತೆಗೆ ಅಶೋಕ್ ಕುಮಾರ್ ಕಾಸರಗೋಡು, ಜೆಸಿಐ ಸೌಜನ್ಯ ಹೆಗಡೆ, ವಿನೀತ್ ಮಳಲಿ, ಶ್ವೇತಾ ಧಾರವಾಡ್ ಇವರ ಪಾತ್ರಗಳು ಚಿತ್ರಕ್ಕೆ ಜೀವ ತುಂಬಿದೆ. ಧರ್ಮದರ್ಶಿ ಹರಿಕೃಷ್ಣ ಪುನರೂರು, ಮುಲ್ಕಿಯ ಡಾಕ್ಟರ್ ಅಚ್ಯುತ ಕುಡ್ವಾ, ಸುಂದರ್ ಶೆಟ್ಟಿ, ಬಿಕೆ ಮಾಧವರಾವ್, ಡಾಕ್ಟರ್ ಪ್ರಿಯಾ ಹರೀಶ್ ಹೀಗೆ ಅನೇಕ ಸ್ಥಳೀಯರು, ಕಲಾವಿದರು ಈ ಚಿತ್ರದಲ್ಲಿ ಪಾತ್ರ ನಿರ್ವಹಿಸಿದ್ದಾರೆ. ಯಾರಿಹರು ಇನ್ನು ನನಗೆ ಗುರುವೇ, ಭಗವಂತ ಮಾತ್ರ ಕೊನೆಗೆ.